ಮಂಗಳೂರಲ್ಲಿ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದಾಗಿ ಜಪ್ಪಿನಮೊಗರು ಪರಿಸರದಲ್ಲಿ ಕೃತಕ ನೆರೆ ಉಂಟಾಗಿದ್ದು ಇಲ್ಲಿನ ಜನತೆ ಕಂಗೆಟ್ಟಿದ್ರು. ಪ್ರಸ್ತುತ ಮಳೆ ಕಡಿಮೆಯಾಗಿ ಬಿಸಿಲಿನ ವಾತಾವರಣವಿದೆ. ಆದರೆ ಮಳೆ ಹಾನಿಯಿಂದಾಗಿ ಸ್ಥಿತಿ ಕಂಡು ಇಲ್ಲಿನ ಜನತೆ ಪರಿತಪಿಸುವಂತಾಗಿದ್ದು ಕೃತಕ ನೆರೆ ಬರಲು ಉಂಟಾಗಿರುವ ಕಾರಣದ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆ ಎಂಎಲ್ಸಿ ಐವನ್ ಡಿಸೋಜಾ ಅವರು ಇಂದು ಜಪ್ಪಿನಮೊಗರು ವಾರ್ಡಿನ ಹಲವು ಕಡೆಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಚರಂಡಿ ಗಾತ್ರ ಚಿಕ್ಕದಾಗಿ ನೀರು ಹೋಗಲು ಜಾಗ ಕಡಿಮೆಯಾಗಿದೆ, ಕೆಲವು ಕಡೆ ರಸ್ತೆ ಅಗಲೀಕರಣವಾಗಿದೆ, ಚರಂಡಿ ಒತ್ತುವರಿಯಾಗಿದೆ. ಈ ಸಮಸ್ಯೆಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗಿದೆ. ಸಮಸ್ಯೆ ಸರಿಪಡಿಸಲು ಸಂಬಂಧಪಟ್ಟ ಎಂಜಿನಿಯರ್ಗಳ ಗಮನ ಸೆಳೆಯಲಾಗುವುದು. ಅಧಿಕಾರಿಗಳು ಈ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಸಮಸ್ಯೆ ಬಗೆಹರಿಸಲು ಸೂಚಿಸುವುದಾಗಿ ಐವನ್ ಹೇಳಿದ್ದಾರೆ. ನನ್ನ ಆಫೀಸಿಗೆ ಹೋಗಿ ನಿಮ್ಮಲ್ಲಿ ಅಥವಾ ನಿಮ್ಮ ಲೆಟರ್ ನಾನು ಇವತ್ತೇ ಅದನ್ನು ಸರ್ಕಾರ ಕಳಿಸ್ಕೊಟ್ಟು ನಮ್ಮ ಇಂಜಿನಿಯರ್ ಕಳಿಸ್ಕೊಟ್ಟು ಅತ್ತೆ ಮೂಲ್ತದೆ ಮೂಲಿನ ದಾಲೆಜ್ಜಿ ತುಲೆ ತುಲೆ ಇಂದು ಜಲ್ದಿ ನಾಡ ಪುಲ್ಗೆ ಕಂಪ್ಲೇಂಟ್ ಇಂಜ ಮಾಡಿ ಲಾಸ್ಟ್ ಟೈಮ್ ಇಂದು ಕಂಪ್ಲೇಂಟ್ ಮಾಡಿ ಕ್ಲೀನ್ ಮಾಡಿ ಸಾಲಾತೆ ಮಂತಿಗೆ ಯೂನಿಟಿ ಹಾಸ್ಪಿಟಲ್ ಅನೇಕ ಕಡೆಗಳಲ್ಲಿ ಹೋದಾಗ ಬಹುಶಃ ನೀರು ಹರಿಯುವಂಥ ಕಾಲುವೆಗಳಿರ್ಬೋದು, ಚರಂಡಿಗಳಿರ್ಬೋದು, ಅದು ಗಾತ್ರ ಚಿಕ್ಕದಾಗಿ ನೀರು ಹೋಗಲಿಕ್ಕೆ ಜಾಗ ಕಡಿಮೆ ಆಗಿದೆ. ಕೆಲವು ಕಡೆ ರಸ್ತೆ ಅಗಲೀಕರಣ ಇದೆ, ಕೆಲವು ಕಡೆ ಒತ್ತುವರಿ ಇದೆ. ಹಾಗಾಗಿ ರಸ್ತೆಗಳು ಮತ್ತು ಒತ್ತುವರಿಯಿಂದ ಚರಂಡಿಗಳು ಅಗಲ ಕಡಿಮೆ ಆದ ಕಾರಣಕ್ಕಾಗಿ ನೀರು ಹೋಗಲಿಕ್ಕೆ ಬೇಕಾದಂಥ ಅವಕಾಶಗಳಿಲ್ಲ. ಹಾಗಾಗಿ ನೀರು ರಸ್ತೆಯಲ್ಲಿ ಹರಿಯುತ್ತದೆ, ಕೆಲವು ಕಾಂಪೌಂಡರ್ಗಳು ಬಿದ್ದು ಹೋಗ್ತವೆ, ಕೆಲವು ಕಡೆಯಲ್ಲಿ ಭೂಕುಸಿತ ಉಂಟಾಗಿದೆ. ಈಗ ಅನೇಕ ಕಡೆಗಳಲ್ಲಿ ಈ ರೀತಿಯ ತೊಂದರೆಗಳು ಉಂಟಾಗಿದ್ದಾವೆ. ನಾವು ಈಗ ಅಲ್ಲಿ ಅನೇಕ ಕಡೆಗಳಲ್ಲಿ ಹೋದಾಗ ದೊಡ್ಡ ರಾಜಕಾಲುವೆಯಲ್ಲಿಯೇ ನೀರಿನ ರಭಸಕ್ಕೆ ಕೂಡ ನಾವು ಕಟ್ಟಿದಂಥ ಮೋರಿಗಳೇನಿದ್ದಾವೆ, ಕಲ್ಲುಗಳಿದ್ದಾವೆ ಅಥವಾ ರಿಟೈನಿಂಗ್ ವಾಲ್ ಅದೆಲ್ಲ ಬಿದ್ದು ಹೋಗಿರ್ತಕ್ಕಂಥದ್ದು ಅನೇಕ ಕಡೆ ನಾವು ನೋಡ್ತೇವೆ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇಂಜಿನಿಯರ್ಗಳಿಗೆ ಒತ್ತಾಯ ಮಾಡೋದು, ಕಾಮಗಾರಿ ಮಾಡುವಾಗ ಸ್ವಲ್ಪ ವೈಜ್ಞಾನಿಕವಾಗಿ ನೋಡಿ ಹೇಗೆ ಮಾಡಬೇಕು ಅಂತೇಳಿ ನೋಡಿ ಮಾಡಬೇಕು. ಮತ್ತು ವಿಪರೀತ ಮಳೆ ಬಂದಿರತಕ್ಕಂಥದ್ದು ನಾವು ಒಪ್ಪಿಕೊಳ್ಬೇಕು. ವಿಪರೀತ ಮಳೆ ಬಂದಿದೆ, ಹಾಗಾಗಿ ನೀರಿನ ಒತ್ತಡ ಜಾಸ್ತಿ ಆಗಿ ಇದೆಲ್ಲ ಅನಾಹುತಗಳಾಗಿದ್ದಾವೆ. ಈ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೇವೆ ಮತ್ತು ಎಲ್ಲೆಲ್ಲಿ ರಿಪೇರಿ ಆಗಬೇಕು, ಎಲ್ಲೆಲ್ಲಿ ಕೆಲಸಗಳಾಗಿದೆ ಇದರ ಬಗ್ಗೆ ಈಗಾಗಲೇ ಆಯುಕ್ತರ, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವೆ, ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೇವೆ. ಅವರಿಗೆ ಬೇಕಾದಂಥ ಏನೇನು ವ್ಯವಸ್ಥೆಗಳಿದ್ದಾವೆ ಅದನ್ನು ಮಾಡಿಕೊಳ್ಳುವಂಥದ್ದು ಮತ್ತು ಹಣಕಾಸು ಬೇಕಾದಷ್ಟು ಇವತ್ತು ಪ್ರಕೃತಿ ವಿಕೋಪಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 21 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ದುಡ್ಡಿನ ಕೊರತೆ ಇಲ್ಲ. ಅಧಿಕಾರಿಗಳು ಅದನ್ನು ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ದುಡ್ಡು ಕೊಡಬೇಕೋ ಅದನ್ನು ಕೊಡಬೇಕಾದ ಕೆಲಸ ಮಾಡಿ. ಇನ್ನು ಸ್ಥಳೀಯ ಕಾರ್ಪೊರೇಟರ್ ಸುಮಂಗಲ ಅವರು ಇಲ್ಲಿ ನೆರೆ ಉಂಟಾಗಲು ಕಾರಣ ಏನೊಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸ್ಥಳೀಯ ಶಾಸಕರ 6 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಎಕ್ಕೂರಿನಿಂದ ಕಟ್ಟಪುಣಿವರೆಗೆ ತಡೆಗೋಡೆ ನಿರ್ಮಿಸಿದ್ದೆವು. ಆದರೆ ತೋಚಿಲದಲ್ಲಿ ಕುಸಿದ ಪರಿಣಾಮ ಇಲ್ಲಿ ಕೃತಕ ನೆರೆ ಉಂಟಾಗಲು ಕಾರಣವಾಗಿದೆ. ತಕ್ಷಣವೇ ಶಾಸಕರ ಸೂಚನೆ ಮೇರೆಗೆ ಹೊಯ್ಗೆ ಚೀಲಗಳನ್ನು ಇರಿಸಿ ಸುರಕ್ಷಿತ ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಸಂಪೂರ್ಣ ಸುರಕ್ಷಿತ ಕ್ರಮ ವಹಿಸಲಾಗುವುದು ಎಂದಿದ್ದಾರೆ ಕಾರ್ಪೊರೇಟರ್. ಮೊನ್ನೆ ಶುಕ್ರವಾರ ಬಂದಂತಹ ರಾತ್ರಿ ಸರಿಸುಮಾರಿಗೆ 2 ಗಂಟೆಗೆ ನೆರೆ ಬಂದಿದೆ. ಇಡೀ ಊರೇ ಮುಳುಗಿದೆ. ಹಾಗೆ ನಮ್ಮ ಜಪ್ಪಿನಮೊಗರು ತಗ್ಗು ಪ್ರದೇಶ ಆಗಿದ್ದರಿಂದ ಇಲ್ಲಿಗೆ ಸಹ ನೆರೆ ಬಂದಿದೆ. ಆ ನೆರೆಗೆ ಕಾರಣ ಅಂತ ಹೇಳಿದರೆ ನಾವು ಸರಿಸುಮಾರು ಒಂದು 2018ರಲ್ಲಿ ನೆರೆ ಬಂದದ್ದು ಕೊನೆಯದಾಗಿತ್ತು. ಆದ ನಂತರ ಶಾಸಕರ ಮನವಿಯ ಮೇರೆಗೆ ನಾವು ಎಲ್ಲ ಅವರು ಅನುದಾನವನ್ನು ನೀಡಿದರು. 6 ಕೋಟಿ ಅನುದಾನವನ್ನು ನಮ್ಮ ಜಪ್ಪಿನಮೊಗರಿಗೆ ತಡೆಗೋಡೆಗೆ ನೀಡಿದರು. ಎಕ್ಕೂರಿನಿಂದ
ಕಟ್ಟಪುಣಿ ಚಿಂತನದವರೆಗೆ ನಾವು ಬೃಹತ್ ಗಾತ್ರದ ತಡೆಗೋಡೆಯನ್ನು ನಿರ್ಮಿಸಿದ್ದೇವೆ. ಆದ ನಂತರ ಯಾವುದೇ ನೆರೆ ಬರಲಿಲ್ಲ. ಆದರೆ ಈಗ ಒಂದು ತೋಚಿಲ ಸೈಡಿನಲ್ಲಿ ಅದು ಬಹಳ ಹಳೆದಾದ ಒಂದು ತೋಡಿನ ಬದಿಗೋಡೆಯಾಗಿತ್ತು. ಅದು ಈಗ ಕುಸಿದಿದೆ. ಆ ಕುಸಿದ ಕಾರಣವಾಗಿ ನಮ್ಮ ತೋಚಿಲ ಭಾಗದಿಂದ ಗಣೇಶ್ ನಗರ ಮತ್ತು ನಾವು ವೈದ್ಯನಾಥ ಬಜಾಯಿತ್ಲು ಅದೆಲ್ಲ ಕವರ್ ಆಗಿ ಮಳೆಯಲ್ಲಿ ನೀರಲ್ಲಿ ಮುಳುಗಿತ್ತು. ಆದರೆ ಅದಕ್ಕೆ ತಕ್ಷಣವಾಗಿ ನಮ್ಮ ಶಾಸಕರ ಮುತುವರ್ಜಿಯಲ್ಲಿ ನಾವು ಅದಕ್ಕೆ ತಡೆಗೋಡೆಯನ್ನು ಅಂದರೆ ಗೋಣಿ ಚೀಲದ ಮುಖಾಂತರ ಇಡುವಂತಹ ಒಂದು ಕೆಲಸವನ್ನು ಆಯುಕ್ತರು ಮತ್ತು ನಮ್ಮ ಮಹಾನಗರ ಪಾಲಿಕೆಯ ಅಧಿಕಾರಿ ವರ್ಗದವರೆಲ್ಲ ಭೇಟಿ ನೀಡಿದ್ರು. ತಕ್ಷಣವೇ ನಮಗೆ ಅದಕ್ಕೆ ವ್ಯವಸ್ಥೆಯನ್ನು ಮಾಡುವಂತೆ ಅವರು ಸೂಚನೆಯನ್ನು ಕೊಟ್ಟರು. ಆದರೆ ಒಂದೇ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳು ಅಷ್ಟೇ ಸಾಕಾಗುವುದಿಲ್ಲ ಕಾಂಟ್ರಾಕ್ಟರ್ಸ್ನವ್ರದ್ದು.